ಸೋಮವಾರ ವಿವಿಧ ಇಲಾಖೆಯ ಅಧಿಕಾರಿಗಳು, ಆರ್ಕಿಟೆಕ್ಟ್ಗಳು, ಗುತ್ತಿಗೆದಾರರೊಂದಿಗೆ ತೆರಳಿದ ಮುಲ್ಕಿ ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಪಡೀಲ್ನಲ್ಲಿ ನಿರ್ಮಾಣವಾಗುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಉಮಾನಾಥ್ ಕೋಟ್ಯಾನ್ 2,26,000 ಚದರ ಅಡಿ ವಿಸ್ತೀರ್ಣದ ಕಟ್ಟಡ ನಿರ್ಮಾಣಕ್ಕೆ 2014ರಲ್ಲೇ ಅನುಮೋದನೆ ಪಡೆಯಲಾಗಿತ್ತು. ಆಗ 41 ಕೋಟಿಯ ವೆಚ್ಚ ಅಂದಾಜಿಸಲಾಗಿತ್ತು. ಆದರೆ ಈಗ ಆ ವೆಚ್ಚ ಹೆಚ್ಚಾಗಲಿದೆ. ಒಳಾಂಗಣ ವಿನ್ಯಾಸ ಹೊರತುಪಡಿಸಿ 55 ಕೋಟಿ ರೂಪಾಯಿ ವೆಚ್ಚವಾಗಬಹುದೆಂದು ಅಂದಾಜಿಸಲಾಗಿದೆ ಎಂದರು. ಈ ಸಂಕೀರ್ಣದಲ್ಲಿ 38 ಇಲಾಖೆಗಳು, ಶಾಸಕರ, ಸಂಸದರ ಕಚೇರಿ, ಉಸ್ತುವಾರಿ ಸಚಿವರ ಕಚೇರಿಯೂ ಇರಲಿದೆ. ಆದಷ್ಟು ಬೇಗ ಉಸ್ತುವಾರಿ ಸಚಿವರು, ಸಂಸದರು ಹಾಗೂ ಶಾಸಕರು ಸೇರಿ ಸಭೆ ನಡೆಸಿ ಚರ್ಚಿಸಿ ಇನ್ನಷ್ಟು ಅನುದಾನ ಬಿಡುಗಡೆಗೊಳಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದರು. ಈ DC ಆಫೀಸ್ ವಿಶೇಷ ಏನು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲರೂ ಇಲ್ಲಿ ಬಂದು ಇದನ್ನು ನೋಡಿ ಕೊಂಡೋಗ್ಬೇಕು. ಆ ರೀತಿ ಒಂದು ಮಾಡೆಲ್ ಆಗಿ ಇದು ಬರಬೇಕು, ಮೇಲೆ ಬರಬೇಕು. ಇವತ್ತು ಉಡುಪಿಯಲ್ಲಿ DC ಆಫೀಸ್ ಇರ್ಬೋದು. ಉಡುಪಿಯ DC ಆಫೀಸಿಗಿಂತಲೂ ದಕ್ಷಿಣ ಕನ್ನಡದ ಜಿಲ್ಲಾ ಅಧಿಕಾರಿಗಳ ಕಚೇರಿ ಇದು ರಾಜ್ಯಕ್ಕೆ ಮಾದರಿಯಾಗಿ ನಿಲ್ಲಬೇಕು. ಹೇಗೆ ಈ ದೇಶಕ್ಕೆ ಕರ್ನಾಟಕ ವಿಧಾನಸಭಾ ಕಚೇರಿ ಅಥವಾ ಕಟ್ಟಡ ಹೇಗೆ ಮಾದರಿ, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ಇದು ಮಾದರಿಯಾಗಿ ಮೇಲೆ ಬರಬೇಕು ಅಂತ ನಮ್ಮ ಎಲ್ಲರ ಅಪೇಕ್ಷೆ ಮತ್ತು ಆಸೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಬಹಳ ನಿರೀಕ್ಷಿತ, ಇಡೀ ರಾಜ್ಯದ ಜನರು ನಿರೀಕ್ಷೆ ಪಡುವಂಥ ಒಂದು ಮಟ್ಟದಲ್ಲಿ ಇದು ಮುಂದೆ ಸಂಪೂರ್ಣಗೊಂಡು ಲೋಕಾರ್ಪಣೆ ಆಗುವಂಥ ನಿಟ್ಟಿನಲ್ಲಿ ಹಲವಾರು ಮಾತುಗಳನ್ನು ನಾನು ಹತ್ರ ಹೇಳಿದರು. ಬಹುಶಃ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಾಯಕರಾದ ನಳಿನ್ ಕುಮಾರ್ ಕಟೀಲ್ ಅವರ ಗಮನಕ್ಕೆ ತರ್ತೇನೆ. ಹೌಸಿಂಗ್ ಬೋರ್ಡ್ ಇಂಜಿನಿಯರ್, ಆರ್ಕಿಟೆಕ್ಟ್ ಧರ್ಮರಾಜು, ಸೈಟ್ ಇನ್ಚಾರ್ಜ್ ವಿಜಯಕುಮಾರ್, ಗುತ್ತಿಗೆದಾರರಾದ ಪ್ರಭಾಕರ್ ಸಹಿತ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.